ಮಂಗಳೂರಿನ ಬೊಕ್ಕಪಟ್ಟಣದಿಂದ ಕಂಕನಾಡಿ ರೈಲ್ವೆ ಸ್ಟೇಷನ್ ತನಕ ಸರ್ಕಾರಿ ಸಿಟಿ ಬಸ್ ಸೇವೆ ಆರಂಭಗೊಂಡಿದೆ. ನಗರದ ಬೋಳೂರು ಅಮೃತ ವಿದ್ಯಾಲಯಂ ಮೈದಾನದಲ್ಲಿ ನೂತನ ಸರ್ಕಾರಿ ಬಸ್ ರೂಟ್ ಪ್ರಯಾಣಕ್ಕೆ ಚಾಲನೆ ಸಿಕ್ಕಿತು. ದಕ್ಷಿಣ ಕನ್ನಡ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಬೋಳೂರಿನ ಸುಲ್ತಾನ್ ಬತ್ತೇರಿಯಿಂದ ಅಮೃತಾನಂದಮಯಿ ಆಶ್ರಮದ ಮೂಲಕವಾಗಿ ಕಂಕನಾಡಿ ರೈಲ್ವೆ ಸ್ಟೇಷನ್ವರೆಗೆ ಮತ್ತು ಅಲ್ಲಿಂದ ಬೋಳೂರು ಸುಲ್ತಾನ್ ಬತ್ತೇರಿವರೆಗೆ ಸರ್ಕಾರಿ ಸಿಟಿ ಬಸ್ ಸೇವೆಯನ್ನ ಹೊಸದಾಗಿ ಪ್ರಾರಂಭಿಸಲಾಗಿದೆ. ಇನ್ನು ಮಾತಾ ಅಮೃತಾನಂದಮಯಿಯವರ 68ನೇ ಜನ್ಮದಿನದಂದು ಸರ್ಕಾರಿ ಸಿಟಿ ಬಸ್ ಅನ್ನು ಆರಂಭಿಸಲಾಗಿದೆ. ನಗರದ ಬೋಳೂರು ಅಮೃತ ವಿದ್ಯಾಲಯ ಮೈದಾನದಲ್ಲಿ ನೂತನ ಸರ್ಕಾರಿ ಬಸ್ ರೂಟ್ ಪ್ರಯಾಣಕ್ಕೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಹಸಿರು ನಿಶಾನೆಯನ್ನ ತೋರಿಸುವ ಜೊತೆಗೆ ಸ್ವತಃ ಶಾಸಕರೇ ಬಸ್ ಚಲಾಯಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಶಾಸಕರು ಸರ್ಕಾರಿ ಬಸ್ ರೂಟ್ ಪ್ರಾರಂಭ ಮಾಡಬೇಕೆಂಬ ಸಾರ್ವಜನಿಕರ ಬೇಡಿಕೆಯನ್ನ ಈಡೇರಿಸಲಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ರಸ್ತೆ ಕಾಮಗಾರಿ ಆಗಲಿದೆ ಎಂದು ಹೇಳಿದರು. ಹಲವಾರು ವರ್ಷಗಳಿಂದ ಇದ್ದಂಥ ಬೇಡಿಕೆ ಈಡೇರಿಸಿದಂಥ ಸಂತೋಷ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ಇವತ್ತು ಈ ಹೊಸತಾದ ಬಸ್ಸು ಬೊಕ್ಕಪಟ್ಟಣ ಕಂಕನಾಡಿ ರೈಲ್ವೆ ಸ್ಟೇಷನ್ ರೂಟಿಗೆ KSRTC ವತಿಯಿಂದ ಇವತ್ತು ಹೊಸದಾದ ಈ ಒಂದು ಬಸ್ಸಿನ KSRTC ಬಸ್ಸನ್ನು ಚಾಲನೆ ಮಾಡ್ತಾ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಹಲವು ಸಮಯದಿಂದ ನನಗೆ ಈ ಸಂಸ್ಥೆಯ ವತಿಯಿಂದ ಪೆರ್ಲಾ ಅವರು, ಡಾಕ್ಟರ್ ಸೊರಾಕೆ ಅವರು, ಹಾಗೆ ತುಂಬ ಜನರು ಹೇಳಿದರು. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಜಗದೀಶ್ ಶೆಟ್ಟಿ ಅವರು ಕೂಡ ಹಲವು ಬಾರಿ ಈ ಒಂದು ರೂಟಿನ ಬಸ್ ಆಗಬೇಕು, ಮಾತಾ ಅಮೃತಾನಂದ ಸಂಸ್ಥೆಯವರು ನಿರಂತರವಾಗಿ ಹೇಳ್ತಾ ಇದ್ದಾರೆ, ಮಾಡಿಸ್ಕೊಡ್ಬೇಕು ಅಂತ ಹೇಳುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅದಕ್ಕಿಂತ ವಿಶೇಷವಾಗಿ ಏನು ಅಂತ ಹೇಳಿದರೆ ಒಂದು 2 ವರ್ಷದ ಹಿಂದೆ ಮುಂದುಗಡೆ ಲೇಡಿಲ್ ಹೋಗುವಂಥ ಏನು ರಸ್ತೆ ಅಗಲೀಕರಣದ ಕಾಮಗಾರಿ ಆಗಿದೆ, ಅದಕ್ಕೆ ಕೂಡ ಕಾಂಕ್ರೀಟೀಕರಣಕ್ಕೆ 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈ ಅಗಲೀಕರಣದ ಪ್ರೊಸೆಸ್ ಸ್ವಲ್ಪ ಆಗ್ತಾ ಇರುವ ಕಾರಣ ನಿಲ್ಲಿಸಿಕೊಂಡು ಮತ್ತು ಈಗ ಹೊಸತು 24/7 789 ಕೋಟಿಯಲ್ಲಿ ಇಡೀ ಮಂಗಳೂರಿಗೆ ನೀರಿನ ಪೈಪ್ಲೈನ್ ಹಾಕಿಸುವಂಥ ಕೆಲಸಗಳು ಅದು ಹಾಕಿದ ಕೂಡ ಕಾಂಕ್ರೀಟೀಕರಣದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಅದನ್ನು ಕೂಡ ಹೊಸದಾದ ಕಾಂಕ್ರೀಟೀಕರಣ ರಸ್ತೆಗಳಾಗ್ತದೆ. ತದಬಳಿಕ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಮಾತನಾಡಿ, ಐತಿಹಾಸಿಕ ಸ್ಥಳ ಸುಲ್ತಾನ್ ಬತ್ತೇರಿ ನದಿ ಕಿನಾರೆ ತಣ್ಣೀರುಬಾವಿ ಸಮುದ್ರ ತೀರಕ್ಕೆ ಹೋಗುವವರಿಗೆ ಸರ್ಕಾರಿ ಬಸ್ ಅನುಕೂಲವಾಗಲಿದೆ ಎಂದು ಅವರು ಹೇಳಿದರು. ಬಹು ವರ್ಷಗಳ ಕನಸು ನನಸಾಗಿದೆ. ಈ ಸಿಟಿ ಬಸ್ ಇಲ್ಲಿ ಆರಂಭ ಆಗಬೇಕು, ಓಡಾಡಬೇಕು ಅಂತ ಅನ್ನೋದು 6-7 ವರ್ಷಗಳ ಒಂದು ಕನಸು, ಅದು ಇವತ್ತು ನನಸಾಗಿದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ನಾವು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ. 2ನೆಯ ಒಂದು ಪುಣ್ಯ ದಿವಸ ಅಂತಂದರೆ ಇವತ್ತು ನಮ್ಮ ಪ್ರವಾಸೋದ್ಯಮ ದಿನ. ಇಲ್ಲಿ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಸುಲ್ತಾನ್ ಬತ್ತೇರಿ ಇರಬಹುದು, ಅಥವಾ ಇಲ್ಲಿಂದ ತಣ್ಣೀರು ಮಾರ್ಗಕ್ಕೆ ಹೋಗುವಂತಹ ದೋಣಿಯ ಸೌಲಭ್ಯ ಇರ್ಬೋದು, ಮತ್ತು ಮುಂದಿನ ದಿವಸಗಳಲ್ಲಿ ಬೋಟಿನ ಮೂಲಕ ಪ್ರವಾಸೋದ್ಯಮ, ಆ ಬೋಟ್ಗಳಲ್ಲಿ ವಿವಾಹ ಸಮಾರಂಭವನ್ನು ಕೂಡ ಏರ್ಪಡಿಸಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಕೇರಳದಲ್ಲಿ ಇರುವ ಹಾಗೆ ಬೋಟ್ ಹೌಸಸ್ ಮಾಡಿಕೊಂಡು ಸ್ವಉದ್ಯೋಗ, ನಮ್ಮ ಪ್ರಧಾನಿಗಳ ಆತ್ಮನಿರ್ಭರ ಭಾರತ ಅಂತ ನಾವು ಕರಿತೀವಲ್ಲ, 100 ಮಂದಿ ಬೋಟುಗಾರರಿಗೆ ಬೋಟಿನ ಮನೆಗಳನ್ನು ಮಾಡಿಕೊಂಡು ಪ್ರವಾಸಿಗಳನ್ನು ಆಕರ್ಷಿಸುವಂತಹ ಸಾಧ್ಯತೆಯೂ ಇರುವಂತಹ ವಿಶ್ವ ಪ್ರವಾಸೋದ್ಯಮದ ದಿನ. ಈ ವೇಳೆ ಶಾಸಕರನ್ನ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಂಗಳೂರು ವಿಭಾಗದ KSRTC ವಿಭಾಗೀಯ ನಿಯಂತ್ರಣಾಧಿಕಾರಿ ಅರುಣ್ SN, RTA ಅಧಿಕಾರಿ ವರ್ಣೀಕರ್, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್, ಸ್ಥಳೀಯ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ, SCS ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಜೀವರಾಜ್ ಸೊರಕೆ, ಮಾತಾ ಅಮೃತ ಕ್ಯಾಂಪಸ್ನ ನಿರ್ದೇಶಕರಾದ ಯತೀಶ್ ಪೈಕಂಪಾಡಿ, ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ಸ್ಥಳೀಯರಾದ ಮುರಳೀಧರ್ ಶೆಟ್ಟಿ, ಮಾಧವ ಸುವರ್ಣ, ರಾಹುಲ್ ಶೆಟ್ಟಿ, ಯೋಗೀಶ್ ಆಚಾರ್, ಸುರೇಶ್ ಆಮೀನ್, ಬೋಳೂರು ಮೊಗವೀರ ಸಭಾದ RP ಬೋಳಾರ್, ರಂಜನ್ ಕಾಂಚನ್, ಡಾಕ್ಟರ್ ದೇವದಾಸ್, ಅಮೃತ ವಿದ್ಯಾಲಯಂನ ಶಿಕ್ಷಕರು, ಬೊಕ್ಕಪಟ್ಟಣ ಗ್ರಾಮಸ್ಥರು, ಸ್ಥಳೀಯರು ಈ ವೇಳೆ ಭಾಗಿಯಾಗಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.